ಯತೀಶ್ ಪೂಜಾರಿಯವರ ಕಥೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನದ ಲವ್ ಯು ದಿಯಾ ಕನ್ನಡ ಮ್ಯೂಸಿಕಲ್ ವಿಡಿಯೋ ಬಿಡುಗಡೆಗೊಂಡು ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಒಂದೆಡೆ ದಿಟ್ಟ ನಾಯಕನಲ್ಲಿ ನಲುಮೆಯಿಂದ ಅರಳಿದ ಪ್ರೀತಿ ಪ್ರೇಮದ ಕಥೆಯನ್ನ ಒಂದು ಹಾಡಿನ ಮೂಲಕ ಸುಂದರವಾಗಿ ಪೋಣಿಸಿದ್ದಾರೆ ಯತೀಶ್ ಪೂಜಾರಿ. ಜೊತೆಗೆ ಲವ್ ಮ್ಯೂಸಿಕಲ್ ಸ್ಟೋರಿಯಲ್ಲಿನ ಪಾತ್ರಗಳಂತೂ ಒಂದಕ್ಕೊಂದು ಮೆಚ್ಚುಗೆಯನ್ನ ನೀಡುವಂತೆ ಇದೆ. ಅಸ್ತ್ರ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾದ ಆಲ್ಬಂಗೆ ಲಂಚುಲಾಲ್ ಹಾಗೂ ಸಾನಿಕಾ ಪೂಜಾರಿ ನಾಯಕ ನಾಯಕಿಯಾಗಿ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಮೂಲತಃ ಮುಂಬೈಯವರಾಗಿರುವ ಸಾನಿಕಾ ಪೂಜಾರಿಯ ಮುಗ್ಧ ನಟನೆಗೆ ಯಾವ ನಾಯಕಿಯ ಪಾತ್ರಕ್ಕೂ ಕಮ್ಮಿ ಇಲ್ಲ ಎಂಬಂತೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಭಿಮಾನಿಗಳು. ಸಾನಿಕಾ ಮೂಲತಃ ಮುಂಬೈಯವರಾಗಿದ್ದು ಮೊದಲ ಬಾರಿಗೆ ಕನ್ನಡ ಆಲ್ಬಂನಲ್ಲಿ ನಟಿಸಿದ್ದಾರೆ. ಇನ್ನು ಈ ಆಲ್ಬಂ ಸಾಂಗ್ ದುಬಾರಿ ವೆಚ್ಚದಲ್ಲಿಯೇ ನಿರ್ಮಾಣಗೊಂಡಿದೆ. ಈ ಬಹು ವೆಚ್ಚದ ಹಾಡು ರೊಮ್ಯಾಂಟಿಕ್ ಲವ್ ಸ್ಟೋರಿ ಹಾಗೂ ಸಾಹಸಮಯ ದೃಶ್ಯಗಳಿಂದ ಕೂಡಿದ್ದು ಫೈಟ್ ಮಾಸ್ಟರ್ ಆಗಿ ಸುರೇಶ್ ಶೆಟ್ಟಿ ಹಾಗೂ ನವೀನ್ ರೋಬೋ ಕೆಲಸ ಮಾಡಿದ್ದಾರೆ. ಇನ್ನುಳಿದಂತೆ ಅತಿಥಿ ಪಾತ್ರದಲ್ಲಿ ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಬಣ್ಣ ಹಚ್ಚಿದ್ದಾರೆ. ಶಮೀರ್ ಮುಡಿಪು ಮ್ಯೂಸಿಕ್ ಹಾಗೂ ಕಂಠದಾನ ಮಾಡಿರುವ ಈ ಹಾಡಿಗೆ ಯೋಗೀಶ್ ಎನ್ ಸಾಹಿತ್ಯವಿದೆ. ನನ್ನ ಕವನ ನಾನಾಗಲೇ ನಿನ್ನ ಚರಣ ನೀನಲ್ಲವೇ. ಪ್ರಜ್ವಲ್ ಸುವರ್ಣ ಕ್ಯಾಮೆರಾ ಹಾಗೂ ಎಡಿಟಿಂಗ್, ಡ್ರೋನ್ ಕ್ಯಾಮೆರಾ ಮನು ಸುರತ್ಕಲ್, ಮೇಕಪ್ ಚೇತನ್ ಪೂಜಾರಿ, ಚರಣ್ ಪಜನಡ್ಕ, ಹೇರ್ ಸ್ಟೈಲ್ ದಿವ್ಯಾ, ನೃತ್ಯ ನಿರ್ದೇಶನ ಅವಿನಾಶ್ ಬಂಗೇರ, ಸ್ಟಿಲ್ ಫೋಟೋ ಮಣಿ ಶೆನಾಯ್, ಅಸಿಸ್ಟೆಂಟ್ ಕ್ಯಾಮೆರಾದಲ್ಲಿ ವಿಕಾಸ್ ಕುಂದರ್, ಪ್ರಜ್ವಲ್ ಕೋರೆ, ಪೋಸ್ಟರ್ ಡಿಸೈನ್ ಹಾಗೂ ಚರಣ್ ಸಿಆರ್ಪಿ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಲವ್ ಯು ದಿಯಾ ಸಿನಿಮೆಯ ಮಾದರಿಯಲ್ಲೇ ಮೂಡಿಬಂದಿದ್ದು ಪ್ರೇಕ್ಷಕರಿಗೆ ವಿಭಿನ್ನವಾದ ಅಭಿರುಚಿ ನೀಡಿರೋದಂತೂ ಸುಳ್ಳಲ್ಲ.